ಕೊರೋನಾ ಮಹಾಮಾರಿ ಒಕ್ಕರಿಸಿದ ಬಳಿಕ ವಿಶ್ವದ ಚಿತ್ರಣವೇ ಬದಲಾಗಿದೆ. ಉದ್ಯಮ ವ್ಯವಹಾರಗಳು ಹಳ್ಳ ಹಿಡಿಯೋದಕ್ಕೆ ಆರಂಭಿಸಿದೆ. ಇದೇ ರೀತಿಯ ಹೊಡೆತ ದಕ್ಷಿಣ ಕನ್ನಡ ಜಿಲ್ಲೆಯ ಜೇನು ಬೆಳೆಗಾರರ ಸಹಕಾರಿ ಸಂಘಕ್ಕೂ ಬಿದ್ದು ನಷ್ಟದ ಅಂಚಿಗೆ ತಲುಪಿದೆ. ತನ್ನ ಉತ್ಕೃಷ್ಟ ಗುಣಮಟ್ಟದ ಮೂಲಕ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದ ಜೇನು ಬೆಳೆಗಾರರೇ ಸ್ಥಾಪಿಸಿದ ಈ ಸಂಸ್ಥೆಗೆ ಇದೀಗ ತಮ್ಮ ಸಿಬ್ಬಂದಿಗೆ ವೇತನ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ಬಂದೊದಗಿದೆ. ಮಾಧುರಿ ಎನ್ನುವ ಹೆಸರಿನ ಮೂಲಕ ಜೇನು ಮಾರುಕಟ್ಟೆಯಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವಂತಹ ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಂಘಕ್ಕೆ ಕೊರೋನಾ ಭಾರೀ ಹೊಡೆತವನ್ನು ನೀಡಿದೆ. ತನ್ನ ಉತ್ಕೃಷ್ಟ ಗುಣಮಟ್ಟದ ಜೇನಿನಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ಸಂಘದ ಜೇನು ಮಾರಾಟ ಇದೀಗ ನೆಲ ಕಚ್ಚಿದೆ. ಜೇನು ಬೆಳೆಗಾರರೇ ಸೇರಿ ಪ್ರಾರಂಭಿಸಿದಂತಹ ಈ ಸಂಘದಲ್ಲಿ ಒಟ್ಟು 2,000 ಜೇನು ಬೆಳೆಗಾರರಿದ್ದು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಸಾಕಿದಂತಹ ಜೇನನ್ನ ಇದೇ ಸಂಘದ ಮೂಲಕ ಮಾರಾಟ ಮಾಡುತ್ತಿದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ಕಲಬೆರಕೆ ಇಲ್ಲದೆ ಕಳೆದ 8 ದಶಕಗಳಿಂದ ಈ ಸಂಘ ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನು ಕಂಡಿದೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ದೇಶದಲ್ಲಿ ಜಾರಿಯಾದ 3 ತಿಂಗಳ ಲಾಕ್ಡೌನ್ ಸಂಘದ ಮಾರುಕಟ್ಟೆ ವ್ಯವಸ್ಥೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ. ಪ್ರತಿ ತಿಂಗಳು 7ರಿಂದ 8,000 ಲೀಟರ್ ಜೇನು ಮಾರಾಟ ಮಾಡ್ತಾ ಇದ್ದ ಈ ಸಂಘಕ್ಕೆ ಇದೀಗ 50 ಕೆಜಿ ಜೇನು ಮಾರಾಟ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಕೇರಳ ಸೇರಿದಂತೆ ವಿವಿಧೆಡೆಗೆ ಸಾಗಾಟವಾಗ್ತಾ ಇದ್ದ ಜೇನು ಗೋದಾಮಿನಲ್ಲೇ ಶೇಖರಣೆಗೊಂಡಿದೆ. ಈ ರೀತಿ ಸಂಕಷ್ಟದಿಂದಾಗಿ ಜೇನು ಸೊಸೈಟಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಗೂ ವೇತನ ಕೊಡೋದಿಕ್ಕೂ ಹೆಣಗಾಡಬೇಕಾದ ಪರಿಸ್ಥಿತಿ ತಲುಪಿದೆ. ಲಾಕ್ಡೌನ್ ಮತ್ತು ಸೀಲ್ ಡೌನ್ನ ಈ ಒಂದು ಸಂದರ್ಭದಲ್ಲಿ ಯಾರನ್ನು ಕೂಡ ಹೊರಗಡೆ ಬಿಡದೆ ಜೇನನ್ನು ತೆಗೆಯುವಂಥದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ಜೇನು ಪೆಟ್ಟಿಗೆಯನ್ನು ಇಟ್ಟಂಥ ಕೃಷಿಕರಿಗೆ ಅತ್ಯಂತ ಅನಾನುಕೂಲ ಆಗಿದೆ. ಇದರ ಜೊತೆಯಲ್ಲಿ ಸಂಸ್ಥೆಗೆ ಪ್ರತಿ ತಿಂಗಳು 7ರಿಂದ 8,000 ಕೆಜಿಯಷ್ಟು ಮಾರಾಟ ಆಗ್ತಾಯಿತ್ತು. ಅದು ಸಂಪೂರ್ಣವಾಗಿ ನಿಂತು ಹೋಗಿದೆ. ದೇಶದ ವಿವಿಧ ಭಾಗಗಳಿಂದ ಈಗಲೂ ಈ ಜೇನಿಗಾಗಿ ಬೇಡಿಕೆ ಬರ್ತಾ ಇದ್ರು ಸೂಕ್ತ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಕೈಕಟ್ಟಿ ಕೂರುವಂತಾಗಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಜೇನು ಬೆಳೆಗಾರರನ್ನ ಹೊಂದಿರುವ ಈ ಸಂಘದ ಸದಸ್ಯರಿಗೆ ಜೇನು ತೆಗೆಯುವ ಪ್ರಕ್ರಿಯೆಗೂ ಈಗ ತಡೆಯಾಗಿದೆ. ಮನೆಯ ಪರಿಸರದಲ್ಲಿ ಹಾಗೂ ಇತರ ತೋಟಗಳಲ್ಲಿ ಜೇನಿನ ಪೆಟ್ಟಿಗೆಗಳನ್ನು ಇಟ್ಟು ಜೇನು ತೆಗೆಯುವ ಬೆಳೆಗಾರರಿಗೆ ಜೇನು ಪೆಟ್ಟಿಗೆ ಇದ್ದ ಪ್ರದೇಶಗಳಿಗೆ ತೆರಳಿ ಜೇನು ಸಂಗ್ರಹಿಸುವ ಪ್ರಕ್ರಿಯೆಗೂ ಸಮಸ್ಯೆಯಾಗಿದೆ. ಜೇನು ಬೆಳೆಗಾರರಿಂದ ಸಂಗ್ರಹಿಸಿದಂತಹ ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಜೇನು ಸಂಘದ ಗೋದಾಮಿನಲ್ಲೇ ಉಳಿದುಕೊಂಡಿದ್ದು ತಿಂಗಳಿಗೆ 15ರಿಂದ 20 ಲಕ್ಷ ರೂಪಾಯಿಗಳ ನಷ್ಟವನ್ನು ಸಂಘ ಅನುಭವಿಸ್ತಾ ಇದೆ. ಈ ಲಾಕ್ಡೌನ್ ಪೀರಿಯಡಲ್ಲಿ 1 ಕೆಜಿ 2 ಕೆಜಿಯಷ್ಟು ಲಾಸ್ಟಿಗೆ ಅಂದರೆ ನಮಗೆ ಟೋಟಲಿ ಆಗಿ ಒಂದು 25,000 ಕೆಜಿಯಷ್ಟು ಜೇನು ಮಾರಾಟ ಕಡಿಮೆ ಆಗಿದೆ. ಈಗ ಲಾಕ್ಡೌನ್ ಓಪನ್ ಆದ ಮೇಲೆ ಮಾರ್ಕೆಟ್ ಶುರುವಾಗಿದೆ. ಬಟ್ ನಮಗೆ ಎಲ್ಲ ಕಡೆಗೆ ಕಳಿಸಬೇಕಾಗ್ತಾ ಇದೆ. ಮಾರ್ಚಲ್ಲಿ ಕಳಿಸಿದ ಗೂಡ್ಸ್ ಇನ್ನೂ ಕೂಡ ಕಷ್ಟವಾಗಿ ಹೋಗ್ತೀವಿ. ಎಲ್ಲ ಗೋಡೌನ್ನಲ್ಲಿ ಹಾಗೆ ಬಾಕಿ ಆಗಿದೆ. ಇದರಿಂದಾಗಿ ನಮ್ಮ ರೈತರಿಗೆ ಸಹಕರಿಸಿದ ಎಲ್ಲ ವ್ಯವಹಾರಗಳು ಸ್ಥಗಿತ ಆಗಿದೆ. ತನ್ನ ಉತ್ಕೃಷ್ಟ ಗುಣಮಟ್ಟದ ಮೂಲಕ ಎಲ್ಲೆಡೆ ಸಿಹಿಯನ್ನ ಪಸರಿಸಿದ್ದ ಜೇನು ಬೆಳೆಗಾರರ ಸಂಘ ಇದೀಗ ಕಹಿಯ ದಿನಗಳನ್ನು ಎದುರಿಸುವಂತಾಗಿದೆ. ಅಲ್ಲದೆ ಜೇನು ಸಾಕಾಣಿಕೆಯನ್ನೇ ಬದುಕನ್ನಾಗಿ ರೂಪಿಸಿಕೊಂಡಿದ್ದ ಜೇನು ಕೃಷಿಕನಿಗೂ ಕೊರೋನಾ ಹೊಡೆತವನ್ನ ಕೊಟ್ಟಿದೆ. ಸರ್ಕಾರ ಏನಾದರೂ ನೆರವನ್ನ ನೀಡಿದ್ರೆ ಹಳಿ ತಪ್ಪಿರುವಂತಹ ಜೇನು ವ್ಯವಸಾಯಗಾರರ ಬದುಕು ಮತ್ತೆ ಹಳಿಗೆ ಮರಳಬಹುದು ಎನ್ನುವಂತಹ ವಿಶ್ವಾಸ ಜೇನು ವ್ಯವಸಾಯಗಾರರದ್ದಾಗಿದೆ. ಅನೀಶ್ ಕುಮಾರ್, V4 News 24/7 ಪುತ್ತೂರು.